ನಮಸ್ಕಾರ ವೀಕ್ಷಕರೇ, ಅಸಾಧ್ಯ ಸಾಧಕ ಅನಿಲ್ ಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಎಸ್ ವೀಕ್ಷಕರೇ, ಈ ಒಂದು ಕ್ರೀಡೆ ಅನ್ನುವಂಥದ್ದು ಒಂದೇ ನಾಣ್ಯವಾಗಿದ್ದರೆ ಇದರಲ್ಲಿ ಸಾಕಷ್ಟು ಮುಖಗಳು ಇದೆ, ಹಲವಾರು ವೈಶಿಷ್ಟ್ಯಗಳಿದೆ. ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಹಲವಾರು ವ್ಯತ್ಯಾಸಗಳು ಇರುವಂತಹ ಒಂದು ಆಟ. ಇದರಲ್ಲಿರುವಂತಹ ಒಂದೇ ಒಂದು ಸಿಮಿಲ್ಯಾರಿಟಿ ಏನು ಅಂದರೆ, ಆಡುವಂತಹ ಆಟಗಾರ ಯಾರಿದ್ದಾರೆ ಅವರಲ್ಲಿ ಆತ್ಮಸ್ಥೈರ್ಯ, ಮನೋಬಲ, ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಛಲ ಇದ್ರೆ ಸಾಕು. ಎಂಥದ್ದೇ ದೊಡ್ಡ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಸಾಧನೆಯ ದಾಖಲೆಯನ್ನ ಬರೆಯೋದು ಸುಲಭ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂತ ಅದೆಷ್ಟೋ ಸಾಧಕರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಯಾವುದೇ ರೀತಿಯ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ನಾನು ಮೆಟ್ಟಿ ನಿಲ್ತೀನಿ, ಮುನ್ನುಗ್ತೀನಿ ಅನ್ನುವಂಥ ಒಂದು ಛಲ ನಮ್ಮ ಹತ್ರ ಇದ್ದರೆ ಎಂಥ ದೊಡ್ಡ ಯಶಸ್ಸಿನ ಬಾಗಿಲನ್ನು ಕೂಡ ನಾವು ತಟ್ಬೋದು, ಸಾಧನೆಯನ್ನ ಮಾಡ್ಬೋದು ಅನ್ನುವಂಥದ್ದನ್ನು ಸಾಬೀತುಪಡಿಸಿದಂತಹ ಒಬ್ಬ ಆಟಗಾರ ನಮ್ಮೊಂದಿಗಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಇವರ ಬಗ್ಗೆ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ, ತಮ್ಮಲ್ಲಿರುವಂತಹ ವೈಫಲ್ಯವನ್ನ ಮೆಟ್ಟಿ ನಿಂತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಬ್ಬ ಆಟಗಾರ. ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಾವು ಮೆಟ್ಟಿ ನಿಂತು ಮುಂದೆ ಹೋಗ್ಬೋದು ಅನ್ನುವಂಥದ್ದನ್ನು ಸಾಬೀತುಪಡಿಸಿದಂತಹ ಒಬ್ಬ ವೀಲ್ ಚೇರ್ ಟೆನ್ನಿಸ್ ಪ್ಲೇಯರ್. ಇವರ ಹೆಸರು ಅನಿಲ್ ಡಿ ಅಂತ. ಇವರು ಮೂಲತಃ ಉಡುಪಿಯ ಸಂತೆಕಟ್ಟೆಯವರು. ಪ್ರಸ್ತುತವಾಗಿ ಈಗ ಬೆಂಗಳೂರಿನಲ್ಲಿ ತಮ್ಮ ಕೆಲಸದ ನಿಮಿತ್ತವಾಗಿ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇದಲ್ಲದೆ ಹಲವಾರು ವೀಲ್ ಚೇರ್ ಟೆನ್ನಿಸ್ ಆಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ನಮ್ಮ ದೇಶವನ್ನ ಪ್ರತಿನಿಧಿಸಿದ್ದಾರೆ. ಸೊ ಇವತ್ತು ಇವರು ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ತೆ ಅನಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್, ಈಗಾಗಲೇ ನಾನು ಹೇಳಿದ ಹಾಗೆ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಭೇದಿಸುವಂತಹ ಒಂದು ಛಲ ನಮ್ಮತ್ತಿದ್ರೆ ಸಾಕು, ಎಂಥದೇ ದೊಡ್ಡ ಸಾಧನೆಯನ್ನ ಕೂಡ ನಾವು ಮಾಡ್ಬೋದು ಅನ್ನುವಂಥ ಒಂದು ಮಾತನ್ನ ನಾನು ಹೇಳಿದ್ದೆ. ಇದಕ್ಕೆ ಪರೋಕ್ಷವಾದ ಉದಾಹರಣೆ ಇವತ್ತು ನಮ್ಮ ಕಣ್ಣ ಮುಂದೆ ನೀವೇ ಇದ್ದೀರಾ. ಸೊ ಇಷ್ಟು ದೊಡ್ಡ ಮಟ್ಟಿನ ಒಂದು ಸಾಧನೆಯನ್ನ ಈಗ ಮಾಡ್ತಾ ಇದ್ದೀರಾ, ಇನ್ನು ಸಾಕಷ್ಟು ಸಾಧನೆಯನ್ನ ಮಾಡಲು ಇಚ್ಛೆಯನ್ನ ಕೂಡ ಹೊಂದಿದ್ದೀರಾ. ಸೊ ಇದರ ಕುರಿತಾಗಿ ಮಾತನಾಡೋಣ. ಆದ್ರೆ ನಿಮ್ಮೊಂದು ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅನಿಲ್ ಅವರೇ? ಸರ್, ಆ್ಯಕ್ಚುಲಿ ನಾನು 1.5 ವರ್ಷ ಮಗಿರ್ಬೇಕಾದ್ರೆ ನಂದು ಕಾಲು ಪೋಲಿಯೋ ಅಟ್ಯಾಕ್ ಆಗಿ ನಾನು ಎರಡು ಕಾಲುಗಳ ಸ್ವಾಧೀನವನ್ನು ಕಳ್ಕೊಂಡಿದ್ದೇನೆ. ನಾನು 1.5 ವರ್ಷ ಮಗುವಿಂದ ಮುಂಚೆ ಚೆನ್ನಾಗಿ ನಡಿಬೇಕಾದ್ರೆ ನನಗೆ ಇದು ಜ್ವರ ಬಂದು ನನ್ನ 2 ಕಾಲುಗಳು ಪೋಲಿಯೋ ಅಟ್ಯಾಕಿಗೆ ಬಲಿಯಾಯಿತು. ಇದರಿಂದ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನಮ್ಮ ಅಪ್ಪ ಅಮ್ಮಗಳು ನನ್ನನ್ನು ಬಿಟ್ಟಿಲ್ಲ. ನನ್ನ ಕರ್ಕೊಂಡೋಗಿ ನಾನು ಎಲ್ಲ ಇದು ಮಾಡಿ ಎಲ್ಲ ಟ್ರೀಟ್ಮೆಂಟ್ಗಳು ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದರು. ಎಷ್ಟು ಖರ್ಚು ಮಾಡಿದರೂ ನನ್ನ ಕಾಲು ಸರಿ ಹೋಗಿಲ್ಲ. ಸುಮಾರು 1000 ರೂಪಾಯಿ ಖರ್ಚು ಮಾಡಿದ್ರು ಆ ಟೈಮಲ್ಲಿ. ಏನು ಮಾಡಿದ್ರು ನನ್ನ ಕಾಲು ವಾಸಿ ಆಗಿಲ್ಲ. ಆಮೇಲೆ ನಂತರ ಹೆಂಗಿದ್ರು ಸಹಿ ನೀನು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕಂತ ಹೇಳಿ ನನಗೆ ಆಶ್ವಾಸನೆ ಕೊಟ್ಟು ನನಗೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬಿಟ್ಟು ನನಗೆ ಎಷ್ಟು ಓದೋಕ್ಕಾಗುತ್ತೋ ಅಷ್ಟು ನನ್ನನ್ನು ಓದಿಸಿದ್ದಾರೆ ಕಷ್ಟಪಟ್ಟು. ನಂತರ ನಾನು ಓದಿ ಇದು ಮಾಡಿಬಿಟ್ಟು SLC ಎಲ್ಲ ಇಲ್ಲೇ ಕಂಪ್ಲೀಟ್ ಮಾಡಿ, SSC PUC ಎಲ್ಲ ಕಂಪ್ಲೀಟ್ ಮಾಡಿದೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ITI ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನನ್ನನ್ನು ಬೆಂಗಳೂರಿಗೆ ಕಳಿಸಿದರು. ಬೆಂಗಳೂರಲ್ಲಿ ನಮಗೆ APD ಅಂತ ಒಂದು ಸಂಸ್ಥೆ ಇತ್ತು, ಅಸೋಸಿಯೇಷನ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತೇಳಿ. ಅಲ್ಲಿ ಅಂಗವಿಕಲರಿಗೆ ಈ ಥರ ಕೆಲವೊಂದು ಕೋರ್ಸ್ಗಳಿದೆ ಅಂತೇಳಿ ಅಲ್ಲಿ ನಮಗೆ ಗೊತ್ತಾಯಿತು. ಅಲ್ಲಿ ಸ್ವಲ್ಪ ಕನ್ಸೆಷನಲ್ಲಿ ಕೋರ್ಸ್ಗಳನ್ನು ಹೇಳ್ಕೊಡ್ತಾಯಿದ್ರು ಅವರು. ಅಲ್ಲಿ ಹೋಗಿ ನಾವು ಸೇರಿಕೊಂಡು ಓದಬೇಕಾದ್ರೆ ನಮಗೆ ಈ ಥರ ಸ್ಪೋರ್ಟ್ಸ್ ಇದೆ ಅಂತ ನಂಗೆ ಗೊತ್ತಾಯಿತು. ಈ ಥರ ಹ್ಯಾಂಡಿಕ್ಯಾಪ್ಟಿಗೆ ಈ ಥರ ಅಂಗವಿಕಲ ಸ್ಪೋರ್ಟ್ಸ್ ಇದೆ. ಅದರ ಮುಂಚೆ ನನಗೆ ಈ ಹ್ಯಾಂಡಿಕ್ಯಾಪ್ಟಿಗೆ ಸ್ಪೋರ್ಟ್ಸ್ಗಳಿದೆ, ನಮ್ಮ ಕೈಲಿ ಏನಾಗಲ್ಲ, ನಾವು ಸುಮ್ಮನೆ ಒಂದು ಯಾರು ಬೇರೆಯವ್ರು ಆಡ್ತಾ ಇರೋದು ನೋಡ್ತಾ ಇದ್ವಿ ಅಷ್ಟೇ. ನಮಗೆ ನಾವು ಆಡುವಂಥ ಸ್ಪೋರ್ಟ್ಸ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಒಂದು ಏನಂದರೆ ನಮಗೆ ನಾನು ಬೆಂಗಳೂರಿಗೆ ಹೋಗಿ ಓದ್ತೇನೆ ಅನ್ನೋಕ್ಕೆ ನಮಗೆ ಒಂದು ನಮ್ಮ ತಂದೆ ತಾಯಿಗಳು ಅದಕ್ಕೆ ಒಪ್ಪಿಗೆ ಕೊಟ್ಟು ನನಗೆ ಅಷ್ಟು ದೂರ ಕಳಿಸ್ಕೊಟ್ಟು ಓದಿಸಿಕೊಂಡು ಭರವಸೆಯನ್ನು ಕೊಟ್ಟು ನನಗೆ. ಎಸ್, ಈಗ ವೀಲ್ ಚೇರ್ ಟೆನ್ನಿಸ್ ಅನ್ನುವಂಥ ಒಂದು ಆಟದಲ್ಲಿ ತಾವು ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ದೀರಾ. ಆದರೆ ವೀಲ್ ಚೇರ್ ಆಟ ಅನ್ನುವಂಥದ್ದನ್ನು ಬದಿಗೆ ಇಟ್ಟರೆ ಈ ಕ್ರೀಡೆಯ ಮೇಲೆ ನಿಮಗೆ ಆಸಕ್ತಿ ಅನ್ನುವಂಥದ್ದು ಯಾವಾಗ ಮೂಡ್ತು? ಸರ್, ನನಗೆ ಎಲ್ಲರೂ ಎಲ್ಲ ಸ್ಪೋರ್ಟ್ಸಲ್ಲಿ ಆಡ್ಬೇಕಾದ್ರೆ ನನಗೂ ಆಡಬೇಕು, ನಂಗೆ ಆಡೋಕ್ಕಾಗಲ್ಲ ನನ್ನ ಕೈಯಲ್ಲಿ, ನಾನು ಆಡಬೇಕಲ್ಲ, ನನ್ನ ಕಾಲು ಚೆನ್ನಾಗಿದ್ದರೆ ನಾನು ಆಡ್ತಾಯಿದ್ದೆ ಅಂತ ನನಗೊಂದು ಮನಸ್ಸಿಗೆ ಇದಾಗ್ತಿತ್ತು. ಸ್ಕೂಲ್ಗಳಲ್ಲೂ ಅಷ್ಟೇ, ನಾನು ಎಲ್ಲರೂ ಆಡಬೇಕಾದ್ರೆ ಸುಮ್ಮನೆ ಹೋಗಿ ಕೂತ್ಕೊಂಡು ನೋಡ್ತಾಯಿದ್ದೆ, ಇವರು ಆಡ್ತಾರೆ, ನನ್ನ ಕೈಯಲ್ಲಿ ಆಡೋಕ್ಕಾಗಲ್ಲ, ನನಗೂ ಆಸೆ ಇದೆ ಸ್ಪೋರ್ಟ್ಸಲ್ಲಿ, ನಾನು ಆಡಬೇಕಂತ ಇತ್ತು. ಆ ಟೈಮಿಗೆ ನಾನು ಈ ಬೆಂಗಳೂರಲ್ಲಿ ITI ಮಾಡಬೇಕಾದ್ರೆ ಆ ಸಮಯದಲ್ಲಿ ನನಗೆ ಒಬ್ಬರು ಬಂದುಬಿಟ್ಟು ಈ ಥರ ಹ್ಯಾಂಡಿಕ್ಯಾಪ್ಟಿಗೆ ಸ್ಪೋರ್ಟ್ಸ್ ಇದೆ, ನಿಮ್ಮ ಸಂಸ್ಥೆಯಿಂದ ಯಾರು ವಿದ್ಯಾರ್ಥಿಗಳಿದ್ದರೆ ಕಳಿಸ್ಕೊಡಿ ಅಂತ ಹೇಳಿದರು. ಆ ಟೈಮಿಗೆ ನಮ್ಮ ಮೇಡಮ್ ಅವರು ಇವರೆಲ್ಲ ಇದ್ದಾರೆ ಅಂತ ಕರ್ಕೊಂಡೋಗಿ ನಮ್ಗೆ ಇದು ಮಾಡಿ, ಅದರಲ್ಲಿ ನಾನು ಸ್ವಲ್ಪ ಇದಾಗಿದ್ದೆ ಫಿಸಿಕಲಾಗಿ, ಕೈಯಲ್ಲಿ ಮತ್ತು ಇದರಲ್ಲೆಲ್ಲ ಸ್ಟ್ರೆಂತಾಗಿ ಚೆನ್ನಾಗಿದೆ. ನನ್ನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಸ್ಟೇಟ್ ಲೆವೆಲ್ ಆಡಿಸಿದ್ರಲ್ಲಿ. ಸ್ಟೇಟ್ ಲೆವೆಲ್ ಆಡಿಸಿದೆ. ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ.
ಅದರಲ್ಲಿ ನಾನು ನನಗೆ ಆ ರೂಲ್ಸ್ ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಹೆಂಗೋ ಒಟ್ಟು ಅವ್ರು ಹೇಳ್ದಂಗೆ ಈ ಥರ ಆಡಬೇಕಂತ ಹೇಳಿದರು. ನಾನು ಹಂಗೆ ಇದು ಮಾಡಿಕೊಂಡು ಒಂದು ನಾರ್ಮಲಿ ಒಂದು ವೀಲ್ ಚೇರ್ ಇತ್ತು, ನಾವು ತಳ್ಕೊಂಡು ಹೋಗೋ ಆಸ್ಪತ್ರೆಗಳಲ್ಲಿ ಆ ಥರ ಆ ವೀಲ್ ಚೇರ್ಗಳಲ್ಲಿ ಅದು ತಳ್ಳೋಕ್ಕೂ ಆಗೋಲ್ಲ, ಮುಂದೆ ಇದು ಮಾಡೋಕ್ಕಾಗಲ್ಲ. ಹೆಂಗೋ ಮಾಡಿ ಕಷ್ಟಪಟ್ಟು ಆಡಿದ್ವಿ, ಸೆಕೆಂಡ್ ಪ್ಲೇಸ್ ಬಂತು. ಆದರೆ ನನಗೆ ಸ್ಪೋರ್ಟ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಆಯಿತು. ನಾವು ಆಡ್ಬೋದು, ನಮಗೂ ಆಡೋಕ್ಕೆ ಒಂದು ಅವಕಾಶ ಇದೆ, ನಾನು ಕ್ರೀಡೆಯಲ್ಲಿ ಏನಾದ್ರು ಸಾಧನೆ ಮಾಡಬೇಕಂತ ನನಗೊಂದು ನಂಬಿಕೆ ಬಂತು. ಎಲ್ಲೋ ಒಂದು ಕಡೆ ಯಾವುದೇ ಒಬ್ಬ ಸಾಧಕರಾಗಿರಲಿ, ಯಾರೇ ಕೂಡ ಈ ರೀತಿಯಾಗಿ ತೊಡಗಿಸುವ ಮುನ್ನ ಸಾಕಷ್ಟು ಕಷ್ಟಗಳನ್ನು, ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಸರ್ವೇ ಸಾಮಾನ್ಯ. ಸೊ ನಿಮ್ಮ ಜೀವನಕ್ಕೆ ಬಂದಾಗಲೂ ಸಹ ಏನಾದರೂ ಕಷ್ಟ ಅನ್ನುವಂಥದ್ದನ್ನು ನೀವು ಅನುಭವಿಸಿರ್ತೀರಾ, ಅವಮಾನಗಳನ್ನು ಕೂಡ ಅನುಭವಿಸಿರ್ತೀರಾ. ಇದರ ಬಗ್ಗೆ ಏನು ಹೇಳ್ತೀರಾ? ಸರ್, ಈಗ ನಾವು ಆಟ, ನನಗೇನು ಆಟ ಆಡಬೇಕಂತ ಇಂಟ್ರೆಸ್ಟ್ ಆಯಿತು, ನಾನು ಆಡಬೇಕಂತ ನನಗೆ ಒಂದು ಇದು ಬಂತು, ಅನುಭವ ಆಯಿತು, ನಾನು ಆಡಬೇಕು, ನನಗೂ ಆಡೋಕ್ಕಾಗತ್ತಂತೇಳಿ. ಅದು ನನಗೆ ಅದಕ್ಕೆ ಸಪೋರ್ಟಿವ್ ಆಗಿ ಯಾರು ಇರಲಿಲ್ಲ. ಅಂದರೆ ಈಗ ಆಡಬೇಕಂದ್ರೆ ಒಂದು ಅದಕ್ಕೆ ಇಕ್ವಿಪ್ಮೆಂಟ್ ಬೇಕು, ಅದಕ್ಕೆ ಸಾಧನ ಸಲಕರಣೆಗಳು. ಅಂದರೆ ಒಂದು ನಾನು ವೀಲ್ಚೇರ್ ಟೆನ್ನಿಸ್ ಆಡಬೇಕಂದ್ರೆ ಅದಕ್ಕೆ ವೀಲ್ಚೇರ್ ಬೇಕು, ಒಳ್ಳೆ ವೀಲ್ಚೇರ್ ಬೇಕು, ಆಮೇಲೆ ರಾಕೆಟ್ ಬೇಕು, ಬಾಲ್ಗಳು ಬೇಕು, ಆಮೇಲೆ ಮೇನ್ ಕೋರ್ಟ್ ಬೇಕು, ಗ್ರೌಂಡು. ಕೋರ್ಟಲ್ಲಿ ಇವಾಗ ಆಡಬೇಕು, ನಮಗೆ ಯಾರು ನಾರ್ಮಲ್ ಕೋರ್ಟ್ಗಳು ಯಾರು ಕೊಡ್ತಾ ಇರಲಿಲ್ಲ. ಅಲ್ಲಿಗೆ ಮೆಂಬರ್ಶಿಪ್ ಆಗಿ ಆಡಬೇಕು, ಇಲ್ಲಾಂದರೆ ನಾವು ಆಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ನಾವು ಹೋಗೋ ಟೈಮಿಗೆ ಹೋಗಿ ಕೇಳಿದರೆ ಇಲ್ಲ ಮೆಂಬರ್ಸ್ಗಳಿದ್ದಾರೆ, ನೀವು ಆಡೋಕ್ಕಾಗಲ್ಲ ಅಂತ. ಆ ಟೈಮಲ್ಲಿ ನಮಗೆ ನಮ್ಮದು ಅಸೋಸಿಯೇಷನ್ ಟಿ ಸೀತಾರಾಮ್ ಸರ್ ಇದ್ದಾರೆ, ನಮ್ಮ ಕರ್ನಾಟಕ ವೀಲ್ಚೇರ್ ಟೆನ್ನಿಸ್ ಅಸೋಸಿಯೇಷನು. ಅವ್ರು ಹೇಳಿದರು, ನಾವು ಸುನಿಲ್ ಯಜಮಾನ್ ಹತ್ರ ಹೋಗಿ ಮಾತಾಡಿಬಿಟ್ಟು ನಿಮಗೆ ಅವ್ರ ಹತ್ರ ಎಲ್ಲ ಇದು ಮಾಡಿ ಕೋರ್ಟಲ್ಲಿ ಅರೇಂಜ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಅವ್ರು ಹೋಗಿ ಸುನಿಲ್ ಯಜಮಾನ್ರು ಅಂತ ಇದ್ದಾರೆ, ಅವರು ಫಸ್ಟು ಟೂರ್ನಮೆಂಟ್ ಮಾಡಬೇಕಾದ್ರೆ ಅವ್ರು ನಮ್ಮೆಲ್ಲ ಆಟ ಎಲ್ಲ ನೋಡಿದ್ರಲ್ಲ, ನೋಡಿಬಿಟ್ಟು ಈ ಥರ ಹೇಳಿದರು, ನಿಮ್ಗೊಂದು ಅವಕಾಶ ಮಾಡಿಕೊಡ್ತೀವಿ ನಾವು, ಶನಿವಾರ ಭಾನುವಾರ ಬಂದು ನೀವು ಬಂದು ಇಲ್ಲಿ ಈ ಗ್ರೌಂಡು ನೀವು ಯೂಸ್ ಮಾಡ್ಕೋಬೋದು, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯೂಸ್ ಮಾಡ್ಕೋಬೋದು ಅಂತ. ನಮ್ಗೆ ಭಾರಿ ಖುಷಿ ಆಯಿತು. ನಾವು ಆ ಟೈಮಿಗೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳಿ, ನಾವು ನೆಕ್ಸ್ಟು ಮಂತಿಂದ ನೀವು ಸ್ಟಾರ್ಟ್ ಮಾಡಿ, ಈ ವೀಕಲ್ಲೆಲ್ಲ ಟೂರ್ನಮೆಂಟ್ಗಳಿರ್ತವೆ, ಅದಾದಮೇಲೆ ನೆಕ್ಸ್ಟ್ ಇದರಿಂದ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ನಾವು ಹೋಗಿ ಆಡಿಕೊಂಡು ವೀಕ್ಲಿ ಹೋಗಿಬಿಟ್ಟು ಆಡಬೇಕು. ಅಲ್ಲೂ ನಮಗೆ ಸುಮಾರು ಸಮಸ್ಯೆಗಳು ಬಂದು, ಕೋರ್ಟ್ ಕೊಟ್ಟರು. ಕೋರ್ಟ್ ಅಂದರೆ ವೀಲ್ಚೇರ್ಗಳಿರಲಿಲ್ಲ. ಆವಾಗ ಟಿ ಸೀತಾರಾಮ್ ಸರ್ ಮತ್ತು ಸಂದೇಶ್ ಅಂತ ಇವರು ಇದ್ದಾರೆ, ನಮ್ಮ ಸೆಕ್ರೆಟ್ರಿ. ಇವರು ಟಿ ಸೀತಾರಾಮ್ ಸರ್ ಅಂತ ಅವರು ಇದ್ದಾರೆ. ಅವರು ಹೋಗಿ ಮಾತಾಡಿ, ಅವರು ಬೇರೆಯವ್ರ ಹತ್ರ ಸ್ಪಾನ್ಸರ್ ತಗೊಂಡು, ಆಮೇಲೆ ನಾಣಿಯಪ್ಪ ಅವರು ವೀಲ್ಚೇರ್ಗಳು 1-2 ಅಂದರೆ ನಾರ್ಮಲ್ ನಮ್ಮ ಬೇಸಿಕ್ಕಾಗಿ ಏನೇನು ಆಡೋಕ್ಕೆ ಬೇಕು ಒಂದು 8 ವೀಲ್ಚೇರ್ಗಳು ಸ್ಪಾನ್ಸರ್ಶಿಪ್ ಕೊಟ್ಟರು. ಅದು ಸ್ಟಾರ್ಟಿಂಗ್ ಬಂದುಬಿಟ್ಟು ರೇಂಜ್ ಕಡಿಮೆ, ಒಂದು 20-25,000 ಇರುತ್ತೆ. ಆ ವೀಲ್ಚೇರ್ಗಳು ನಮ್ಗೆ ಕೊಟ್ಟರು, ಅಂದರೆ ಟೆನ್ನಿಸ್ ವೀಲ್ಚೇರ್ಗಳೇ, ಅಂದರೆ ವೇಟ್ ಇರುತ್ತೆ. ನಮ್ಮ ಬೇಸಿಕ್ಕಾಗಿ ಈಗ ಆಡೋಕ್ಕೂ ಕೊಟ್ಟರು. ಅದು ಕೊಟ್ಟ ಮೇಲೆ ನಮಗೆ ಇದು ಮಾಡಿ ಎಲ್ಲ ಯಾವ ಥರ ಆಡಬೇಕು, ಆಮೇಲೆ ಯಾವ ಥರ ರೂಲ್ಸ್ ಫಾಲೋ ಮಾಡಬೇಕು ಅಂತೇಳಿ ಒಬ್ಬರು ಕೋಚನ್ನು ಇಟ್ಟು ನಮಗೆ ಗೈಡೆನ್ಸ್ ಕೊಟ್ಟು ಆಡಿಸಿ ಆದಮೇಲೆ ನಮ್ಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯಿತು, ನಾವು ಇನ್ನೂ ಆಡ್ಬೋದು ಅಂತೇಳಿ. ನೆಕ್ಸ್ಟ್ ಹಿಂಗೆ ಆಡ್ತಾ ನಮ್ಮ ಗೇಮ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು, ಆಮೇಲೆ ಇಂಪ್ರೂವ್ ಆದಮೇಲೆ ನಮಗೆ ನ್ಯಾಷನಲ್ ಎಲ್ಲ ಮಾಡಿದ್ರಲ್ಲ, ನ್ಯಾಷನಲ್ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಕಳಿಸೋಕ್ಕೆ ಅವರೆಲ್ಲ ರೆಡಿ ಮಾಡಿ, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಳಿಸ್ಕೊಟ್ರು. ಇಂಟರ್ನ್ಯಾಷನಲ್ ನಾವು 4 ಜನ ಹೋದ್ರಿ ಸ್ಟಾರ್ಟಿಂಗಲ್ಲಿ. 4 ಜನ ಹೋದಲ್ಲಿ ನಮಗೆ ಸಿಂಗಲ್ಸಲ್ಲಿ ಸೆಕೆಂಡ್ ಪ್ಲೇಸ್ ಬಂತು, ಡಬಲ್ಸಲ್ಲೂ ಸೆಕೆಂಡ್ ಪ್ಲೇಸ್ ಬಂತು. ಇದರಿಂದ ನಾವು ಇನ್ನೂ ನಮ್ಮದು ರ್ಯಾಂಕಿಂಗ್ ಇಂಪ್ರೂವ್ ಮಾಡಬೇಕಂತ ನಮಗೆ ಆಸೆ ಆಯಿತು. ಈಗ ವರ್ಲ್ಡ್ ರ್ಯಾಂಕಿಂಗ್ ಇಂಪ್ರೂವ್ ಮಾಡಬೇಕು, ಇಂಟರ್ನ್ಯಾಷನಲ್ ಹೋಗಲೇಬೇಕು. ಇಂಡಿಯನ್ ರ್ಯಾಂಕಿಂಗು ನ್ಯಾಷನಲ್ ಲೆವೆಲಲ್ಲಿ ಸಿಗ್ತಾ ಇದೆ, ವರ್ಲ್ಡ್ ರ್ಯಾಂಕಿಂಗು ಇಂಟರ್ನ್ಯಾಷನಲ್ ಲೆವೆಲಿಗೆ ವರ್ಲ್ಡ್ ರ್ಯಾಂಕಿಂಗ್ ಬರುತ್ತೆ. ಹಿಂಗೆ ನಾವು ಈಗ ರ್ಯಾಂಕಿಂಗ್ ಇಂಪ್ರೂವ್ ಮಾಡಿಬಿಟ್ಟು ಮುಂದಿನ ಟೂರ್ನಮೆಂಟ್ಗಳಿಗೆಲ್ಲ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಎಲ್ಲೋ ಒಂದು ಕಡೆ ಟೆನ್ನಿಸ್ ವಿಚಾರಕ್ಕೆ ಬಂದಾಗ ವೀಲ್ಚೇರ್ ಟೆನ್ನಿಸ್ ಅನ್ನುವಂಥದ್ದು ಸಾಕಷ್ಟು ಭಿನ್ನವಾಗಿರುತ್ತೆ ಅನಿಸುತ್ತೆ. ಸೊ ಇದಕ್ಕೆ ಇರುವಂಥ ಡಿಫ್ರೆನ್ಸ್ ಏನು, ಯಾವ ರೀತಿ ನಿಮ್ಮ ತಯಾರಿ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ನಾವು ಈಗ ಆಡಬೇಕಂದ್ರೆ ರೂಲ್ಸ್ ಎಲ್ಲ ಒಂದೇ ಥರ ಇರುತ್ತೆ. ನಾರ್ಮಲ್ ಅವರು ಆಡುವ ಟೆನ್ನಿಸನು ವೀಲ್ಚೇರ್ ಆಡುವ ಟೆನ್ನಿಸನು ಎರಡು ಸೇಮ್ ರೂಲ್ಸು. ಮೂಮೆಂಟು ಎಲ್ಲ ನಾವು ವೀಲ್ಚೇರಲ್ಲಿ ಮಾಡ್ತೀವಿ, ಕೈಯಲ್ಲಿ ತಿರುಗಿಸ್ಕೊಟ್ಟು. ರಾಕೆಟಲ್ಲಿ ಹೊಡೆಯೋದೆಲ್ಲ ಕೈಯಲ್ಲೇ. ಏನಂದರೆ ನಮಗೆ ಬಾಲ್ಸ್ ಬಂದು ಅವರಿಗೆ ನಾರ್ಮಲ್ ಅವ್ರಿಗೆ ಬಂದು 1 ಬೌನ್ಸಲ್ಲಿ ಹೊಡಿಬೇಕು ಅವರು, ನಮ್ಗೆ ಬಂದು 2 ಬೌನ್ಸ್ ಚಾನ್ಸ್ ಇರುತ್ತೆ. 2 ಬೌನ್ಸ್ ಆದಮೇಲೆ ಹೊಡಿಬೋದು. ಇದೊಂದು ಮತ್ತು ಎಲ್ಲ ರೂಲ್ಸ್ ಎಲ್ಲ ಸೇಮ್, ಎಲ್ಲ ಕೋರ್ಟು ಸಿಂಗಲ್ಸ್ ಆಗಲಿ ಡಬಲ್ಸ್ ಆಗಲಿ ನಾರ್ಮಲ್ ಅವ್ರಿಗೆ ಏನಿರುತ್ತೆ ಅದೇ ರೂಲ್ಸು. ಎಷ್ಟು ಸ್ಪೀಡ್ ಬಂದರೂ ಬಾಡಿ ಮೂವ್ಮೆಂಟ್ ಮಾಡಿ ಆ ಸ್ಪೀಡಲ್ಲಿ ಹೊಡಿಬೇಕು. ಈಗಾಗಲೇ ಸಾಕಷ್ಟು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಪಾಲ್ಗೊಂಡಿದ್ದೀರಾ. ಸೊ ಇದರೊಂದು ಅನುಭವ ಯಾವ ರೀತಿ ಇತ್ತು? ರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡಿರೋದಂದರೆ ನಮಗೆ ಸುಮಾರು ಅದರಲ್ಲೂ ಸಮಸ್ಯೆಗಳನ್ನು ಎದುರಿಸಿದ್ದೀವಿ. ಏನಂದರೆ ನಮಗೆ ನ್ಯಾಷನಲ್ ಅಂದರೆ ಇಲ್ಲೇ ನಮ್ಮದು ಬೆಂಗಳೂರಲ್ಲಿ ಆದರೆ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಒಂದು ಸರಿ ಮಾಡ್ತಾರೆ, ಆಮೇಲೆ ಚೆನ್ನೈ, ಆಮೇಲೆ ತೆಲಂಗಾಣ, ಹೈದ್ರಾಬಾದು, ಆಮೇಲೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡ್ತಾರೆ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಬೇಕಂದ್ರೆ ನಾವು ವೀಲ್ಚೇರನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮದು ವೀಲ್ಚೇರ್ ನಾವೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ವೀಲ್ಚೇರು, ರಾಕೆಟ್ಸು, ಬಾಲ್ಸ್ ಎಲ್ಲ ಅವ್ರು ಕೊಡ್ತಾರೆ.
ವೀಲ್ ಚೇರ್ ಮತ್ತು ರಾಕೆಟ್ಸ್. ಆಮೇಲೆ ನಮ್ದು ಏನು ಇಕ್ವಿಪ್ಮೆಂಟ್ ಇದೆ ನಾವು ಏನಂದರೆ ನಮಗೂ ಈಗ ಟ್ರೈನ್ಗಳಲ್ಲಿ ಆಗಿ ಸಫರ್ ಮಾಡಬೇಕಾದ್ರೂ ಸುಮಾರು ತೊಂದರೆಗಳನ್ನು ಅನುಭವಿಸಿದ್ದೀವಿ ನಾವು. ಯಾಕಂದರೆ ಅಲ್ಲಿಂದ ಟ್ರೈನಲ್ಲಿ ಯಾರು ಹೆಲ್ಪ್ ತೊಗೊಂಡು ಅಲ್ಲಿ ಹಾಕಬೇಕು, ಅಲ್ಲಿಂದ ಪುನಃ ಇದನ್ನು ಆಟೋ ಗಿಟೋ ಮಾಡ್ಕೊಂಡು ಅಷ್ಟು ಪ್ಲೇಸಿಗೆ ಹೋಗಿ ತಲುಪಬೇಕು, ಹೀಗೆ ಮಾಡಬೇಕು ಸುಮಾರು. ಆಮೇಲೆ ರಿಸರ್ವೇಷನ್ಗಳಲ್ಲೂ ಹಂಗೆ ನಮಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ ಸೀಟ್ಗಳು. ಅಂದರೆ ನಾವು ಹೋಗ್ಬೇಕಾದ್ರೆ 1 ತಿಂಗಳು ಮುಂಚೆ ರಿಸರ್ವೇಷನ್ ಮಾಡಬೇಕು. ರಿಸರ್ವೇಷನ್ ಬೋಗಿ ಇದೆ, ಅದರಲ್ಲೂ ಹೋದರೂ ನಮಗೆ ನಾರ್ಮಲ್ ಜನಗಳೆಲ್ಲ ತುಂಬಿಕೊಂಡು ಅವರು ತುಂಬ ತೊಂದರೆ ಕೊಡ್ತಾಯಿದ್ರು. ಸುಮಾರು ಪ್ರಾಬ್ಲಮ್ಗಳು ಎದುರಿಸಿದೆ ಸರ್ ನಾವು ಹೋಗ್ಬೇಕಾದ್ರೆ. ಎಸ್, ಓಕೆ ಅನಿಲ್ ಅವರೇ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಅನಿಲ್ ಅವರು ತಮ್ಮ ಒಂದು ಜೀವನದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದರು. ಈಗಾಗಲೇ ಹೇಳಿದ ಹಾಗೆ ಕ್ರೀಡಾ ಜಗತ್ತಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದರೂ ಕೂಡ ಅವಕಾಶ ಸಿಗುವಂಥದ್ದು ಕೆಲವರಿಗೆ ಮಾತ್ರ. ಅದು ಅಲ್ಲದೆ ಸಿಕ್ಕಂಥ ಅವಕಾಶ ಯಾವುದೇ ಆಗಿರಲಿ ಅದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು ಸಾಕಷ್ಟು ಮುಖ್ಯವಾಗಿರುತ್ತೆ. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್, ವಿರಾಮದ ಬಳಿಕ ಅಸಾಧ್ಯ ಸಾಧಕ ಅನಿಲ್ ಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಅನಿಲ್ ಅವರೊಂದಿಗೆ ಮಾತನಾಡ್ತಾ ಇದ್ವಿ. ಸೊ ಅವರ ಜೀವನದ ಪಯಣವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದರು. ಸೊ ಈ ಒಂದು ಜೀವನದ ಪಯಣದಲ್ಲಿ ಇವರಿಗೆ ಬೆನ್ನೆಲುಬಾಗಿ ಸಾಕಷ್ಟು ಜನ ಇರ್ತಾರೆ. ಇವರಿಗೆ ಯಾವ ರೀತಿಯಾಗಿ ಪ್ರೋತ್ಸಾಹವನ್ನು ಇವರ ಕುಟುಂಬದವರು, ಬಂಧು ಮಿತ್ರರು ಅಥವಾ ಮಿತ್ರರು ಯಾವ ರೀತಿ ನೀಡಿದ್ದಾರೆ, ಇದರ ಕುರಿತಾಗಿ ಸ್ವಲ್ಪ ಮಟ್ಟಾಗಿ ಅವರೊಂದಿಗೆ ಚರ್ಚೆಯನ್ನು ಮಾಡೋಣ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಅನಿಲ್ ಅವರೇ, ಈಗಾಗಲೇ ಸಾಕಷ್ಟು ನಿಮ್ಮ ಒಂದು ತಯಾರಿಗಳ ಕುರಿತು, ನಿಮ್ಮ ಒಂದು ಆಟದ ಕುರಿತಾಗಿ ನೀವು ಹೇಳಿದ್ರಿ. ಸೊ ನೀವು ಇವತ್ತು ಈ ಒಂದು ಸ್ಥಾನದಲ್ಲಿದ್ದೀರಾ, ಸಾಧನೆಗಳನ್ನು ಮಾಡ್ತಾ ಇದ್ದೀರಾ ಅಂತಾದರೆ ನಿಮ್ಮ ಬಾಲ್ಯದಲ್ಲಿ ಅಥವಾ ನಿಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಜನ ನಿಮಗೆ ಪ್ರೋತ್ಸಾಹವನ್ನು ಬೆನ್ನೆಲುಬಾಗಿ ನಿಂತಿರ್ಬೋದು. ಸೊ ಇದರ ಕುರಿತಾಗಿ ಏನು ಹೇಳ್ತೀರಾ? ಸರ್, ನಮಗೆ ಈಗ ಸ್ಟಾರ್ಟಿಂಗಲ್ಲಿ ನಮ್ಮ ಮೇನ್ ಬೆನ್ನೆಲುಬು ಅಂದರೆ ನಮ್ಮ ತಂದೆ ತಾಯಿ. ಅವರು ನಮಗೆ ಈ ಥರ ಮಾಡಿ, ಈ ಥರ ನೀವು ಮುಂದೆ ಬರಬೇಕು, ನೀವು ಓದಿ ಒಳ್ಳೆ ಇದಾಗಬೇಕು ಅಂತ ಹೇಳಿ ನಮಗೆ ಇದು ಹೇಳಿದರು. ಈಗ ಮಾಡಬೇಕಾದ್ರೆ ನಾವು ಈಗ ನಮ್ಮದು ಸ್ಕೂಲ್ ಕಂಪ್ಲೀಟ್ ಆದಮೇಲೆ ನಾವೀಗ ಬೆಂಗಳೂರಿಗೆ ಬಂದು ಮೇನ್ ಇದು ಮುಂದೆ ಓದಬೇಕಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಮೇನ್ ಇದು ಮಾಡಿ ಕಳಿಸ್ಕೊಡ್ಬೇಕಲ್ವ. ನಮ್ಮನ್ನು ಬಿಟ್ಟಿರೋಕ್ಕೆ ಅವರಿಗೆ ಆಗಲ್ಲ. ಆದ್ರೂ ನಾವು ಮುಂದೆ ಬರಬೇಕು, ನಾವು ಚೆನ್ನಾಗಿ ಓದಬೇಕು, ನಮ್ಮ ಭವಿಷ್ಯ ಮುಖ್ಯ, ಫ್ಯೂಚರಲ್ಲಿ ನಾವು ಏನಾದ್ರು ಸಾಧನೆ ಮಾಡಬೇಕಂತ ಹೇಳ್ಬಿಟ್ಟು ಅವರು ನಮಗೆ ಇದು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕಳಿಸ್ಕೊಟ್ಟು ಆಮೇಲೆ ಅವರು ನಮಗೆ ನಾವು ಈ ಥರ ಸ್ಪೋರ್ಟ್ಸ್ ಕೂಡ ನಾವು ಮಾಡ್ತಾಯಿದ್ದಂದಾಗ ಅವ್ರಿಗೆ ಭಾರಿ ಖುಷಿ ಆಯಿತು. ನಮ್ಮನ್ನು ಟಿ ವಿಯಲ್ಲೆಲ್ಲ ನೋಡಿದರು, ಪೇಪರ್ಗಳೆಲ್ಲ ನೋಡಿದ್ದಾರೆ. ಅವ್ರು ನೋಡಿಬಿಟ್ಟು ಭಾರಿ ಖುಷಿ ಆಯಿತು. ಮತ್ತು ಅಕ್ಕಪಕ್ಕ ಜನಗಳು ಕೂಡ ನಿಮಗೆ ಈ ಥರ ಟಿ ವಿಯಲ್ಲಿ ಬಂದಿದ್ದ ನೋಡಿ ನಿಮ್ಮನ್ನು ಮಗನ ನೋಡಿದೆ ಅಂದಾಗ ಅವ್ರಿಗೆ ಭಾರಿ ಖುಷಿ ಆಯಿತು. ನೋಡ್ಬಿಟ್ಟು ಈ ಥರ ನೀವು ಈಗ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಸುಮಾರು ಜನ ಏನೋ ಅಂದ್ಕೊಂಡಿದ್ರು, ಈ ಥರ ನಮ್ಮ ಮಗ ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಭಾರಿ ಖುಷಿ ಆಗಿಬಿಟ್ಟು. ಆಮೇಲೆ ನಮ್ಮ ಅಣ್ಣಂದಿರು ಹಂಗೆ, ಅವರು ಮಾಡು ಚೆನ್ನಾಗಿ, ಏನು ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ ನಾವು ಅಂತೆಲ್ಲ ಹೇಳಿದರು. ಎಲ್ಲ ಚೆನ್ನಾಗಿ ಮಾಡಿ ನೀವು. ಆಮೇಲೆ ಈಗ ನಮಗೆ ಸ್ಕೂಲಿಗೆ ಹೋಗ್ಬೇಕಾದ್ರೂ ಹಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ. ಇಲ್ಲಾಂದರೆ ನಾನು ಈ ಲೆವೆಲಲ್ಲಿ ಬರೋಕ್ಕೆ ನನಗೆ ಚಾನ್ಸ್ ಇರಲಿಲ್ಲ. ಮೇನಾಗಿ ನಮ್ಮ ತಂದೆ ತಾಯಿಗಳು ನಮ್ಗೆ ಓದಿಸಿ, ನಿನ್ನ ಕೈಲಿ ಏನೂ ಆಗಲ್ಲ, ಇನ್ನೇನು ನೀನು ಕಾಲು ಕಳ್ಕೊಂಡಿದ್ಯಾ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಮೂಲೆಯಲ್ಲಿ ಬಿಟ್ಬಿಟ್ಟಿದ್ರೆ ನಾನು ಈ ರೀತಿ ಸಾಧನೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಮೇನು ಅವರೇ ನಮಗೆ ಸಪೋರ್ಟು ಮೇನು. ಆಮೇಲೆ ಈಗ ನಾನು ಏನಂದರೆ, ಈಗ ನಮ್ಮ ಕೈಲಿ ಏನೂ ಆಗಲ್ಲ, ನಾವು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿ. ನಮ್ಮ ಕೈಲಿ ಏನಾಗುತ್ತೆ, ಈಗ ನಾವು ಈಗ ಈ ರೀತಿ ಲೆವೆಲಲ್ಲಿ ಸ್ವಲ್ಪ ನಡಿತೀವಿ. ನಮಗಿಂತ ಸುಮಾರು ನಡೆಯೋಕ್ಕೆ ಆಗಲ್ಲ ಅವ್ರ ಕೈಲಿ ಅಂದರೆ ಅವ್ರು ತಿಳ್ಕೊಂಡು ಹೋಗ್ತಾರೆ. ನಾವು ಯಾರೋ ಸ್ಟಿಕ್ ಹಿಡ್ಕೊಂಡಾರು ನಮಗೆ ನಡೆಯೋ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅವ್ರಿಗೆ ನಡೆಯೋಕ್ಕೆ ಆಗಲ್ಲ. ಅಂಥವ್ರು ನೋಡಿ ನಾವು ಸಮಾಧಾನ ಮಾಡ್ಕೋಬೇಕು. ಯಾಕಂದ್ರೆ ನೋಡಿ, ಅವರು ನಮಗಿಂತ ಅವರು ಇದ್ದಾರೆ, ಆದ್ರೂ ಅವ್ರು ಏನೋ ಮಾಡ್ತಾಯಿದ್ದು, ನಾವು ಅವ್ರಿಗಿಂತ ನಾವು ಇನ್ನೂ ಏನಾದ್ರು ಮಾಡಬೇಕಂತ ನಮಗೆ ಒಂದು ಅನಿಸುತ್ತೆ ಸರ್. ಎಸ್, ಈಗಾಗಲೇ ಹೇಳಿದ ಹಾಗೆ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಹೇಳಿದ್ರಿ. ಸೊ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಪಾಲ್ಗೊಂಡಿದ್ದೀರಿ. ಸೊ ಈ ಸಂದರ್ಭದಲ್ಲಿ ನಿಮಗೆ ಸಹಾಯಾರ್ಥವಾಗಿ ನಿಂತವರು ಯಾರು ಸರ್? ಅವರ ಬಗ್ಗೆ, ಅವರ ಕುರಿತಾಗಿ ಏನಾದರೂ ಒಂದು ಮಾತನಾಡಬೇಕಂದ್ರೆ ಏನು ಹೇಳ್ತೀರಾ? ನಮಗೆ ಮೇನ್ ಈಗ ಸಹಾಯ ಮಾಡಿದ್ರಂದ್ರೆ ಈ ಸ್ಪೋರ್ಟ್ಸಲ್ಲಿ ಮೇನ್ ಸಹಾಯ ಮಾಡಿ ನಮ್ಮ ಟಿ ಸೀತಾರಾಮ್ ಸರ್ ಅಂತೇಳಿ, ಅವರು ಸೆಕ್ರೆಟ್ರಿ. ಅವರು ನಮಗೆ ಏನು ಬೇಕು, ನಾವು ಈಗ ಆಟಕ್ಕೆ ಒಂದಿನ ಬಂದಿಲ್ಲ ಅಂದ್ರು ಅವರು ನಮ್ಗೆ ಕರೆದ್ಬಿಟ್ಟು, ನೀವು ಮಾಡು, ಏನಕ್ಕೆ ಬರ್ತಾಯಿಲ್ಲ, ಏನು ನಿನ್ನ ಪ್ರಾಬ್ಲಮ್ಮು, ಏನು ನಿನ್ನ ಸಮಸ್ಯೆ,
ಕಾಸು ಅಮೌಂಟ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇಲ್ಲ ನಿಮಗೆ ಏನಾದ್ರು ಇಕ್ವಿಪ್ಮೆಂಟ್ ಏನಾದ್ರು ಬೇಕಾ ಅಂತ ಹೇಳ್ಬಿಟ್ಟು ಏನಕ್ಕೆ ಬರ್ತಾಯಿಲ್ಲ, ಆಡಬೇಕು, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಆಟ ಇಂಪ್ರೂವ್ ಆಗುತ್ತೆ, ಇಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅವರು ಡೈಲಿ ಬರ್ತಾಯಿದ್ರು. ಬಂದು ಆಮೇಲೆ ಏನಾದ್ರು ಸೆಂಟ್ರಲ್ಲಿ ಇಲ್ಲ ನಾಷ್ಟ ಅವೆಲ್ಲ ಏನಾದ್ರು ಬೇಕಂದ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಅವರು ಮನೆಯಿಂದೆಲ್ಲ ತಗೊಂಬಿಟ್ಟು ಹೋಟ್ಲಿಂದೆಲ್ಲ ತಂದುಬಿಟ್ಟು ನಮಗೆ ಆ ಟೈಮಲ್ಲಿ ಸ್ನ್ಯಾಕ್ಸ್ ಎಲ್ಲ ತಂದೆಲ್ಲ ಕೊಡ್ತಾಯಿದ್ರು. ಸುಮಾರು ಹೆಲ್ಪ್ ಮಾಡಿದೆ. ಮತ್ತು ರಾಕೆಟ್ಗಳು ಹಂಗೆ ಆಡ್ಬೇಕಾದ್ರೂ ರಾಕೆಟ್ಗಳು, ಆಮೇಲೆ ಯಾರೋ ಒಬ್ಬರು ಬಂದಿಲ್ಲ ಅಂದರೆ ಒಂದು ದಿನಾನ ಬಂದಿಲ್ಲ ಅಂದರೆ ಅವ್ರು ಏನಕ್ಕೆ ಬಂದಿಲ್ಲ, ಏನು ಪ್ರಾಬ್ಲಮ್ ಅವ್ರಿಗೆ ಕೇಳಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮಗೆಲ್ಲ ಇದು ಮಾಡಿ ಸಪೋರ್ಟಿವ್ ಆಗಿ ನಿಲ್ತಾಯಿದ್ರು. ಈಗ ನಮ್ಮದು ಇವನ್ ಅಲ್ಲಿ ಏನೋ ವೀಲ್ಚೇರ್ಗಳು ಏನೋ ಪ್ರಾಬ್ಲಮ್ ಆದ್ರೂ ನಾವುಗಳೇ ರೆಡಿ ಮಾಡ್ಕೋತೀವಿ. ಆ ಲೆವೆಲಲ್ಲಿ ನಾವು ಅಂದರೆ ಯಾರನ್ನ ಹಂಗಲ್ಲಿ ನಾವು ಇದು ಮಾಡ್ತಾಯಿಲ್ಲ. ಏನೋ ಟೈರ್ ಹೋಯ್ತು ಅಂದ್ರೆ ನಾವೇ ಹಾಕ್ಕೋತೀವಿ, ಏನೋ ಪ್ರಾಬ್ಲಮ್ ಅಂದರೆ ನಾವು ಅದಕ್ಕೇನು ಬೇಕಲ್ಲ ಸಪೋರ್ಟ್ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಮೇನ್ ಹೇಳ್ಬೇಕಾದ್ರೆ ಅವರೇ ಸೀತಾರಾಮ್ ಸರ್ ಅವರೇ ನಮಗೆ ಮೇನ್ ಸಪೋರ್ಟಲ್ಲಿ. ಎಸ್, ಎಲ್ಲೋ ಒಂದು ಕಡೆ ಇವತ್ತಿನ ದಿವಸದಲ್ಲಿ ನೋಡೋದಾದರೆ ಅನಿಲ್ ಅವರು ಇವತ್ತಿನ ದಿವಸಕ್ಕೆ ಒಬ್ಬಂಟಿ ಅಲ್ಲ, ಅವರದ್ದೇ ಆದ ಒಂದು ಕುಟುಂಬ ವರ್ಗ ಕೂಡ ಇದೆ. ಎಲ್ಲೋ ಒಂದು ಕಡೆ ಆಟದ ಜೊತೆಗೆ ಕುಟುಂಬದವರನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ? ನಿಮಗೂ ಕೂಡ ಒಂದು ಫ್ಯಾಮಿಲಿ ಇದೆ, ಮಗ ಇದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀರಾ, ಇವರ ಬಗ್ಗೆ ಏನು ಹೇಳ್ತೀರಾ? ಸರ್ ನಮಗೆ ಫ್ಯಾಮಿಲಿ ಅಂದರೆ ನಾನು ಇದನ್ನ ಮೊದಲು ಏನು ಹೇಳಬೇಕಂದ್ರೆ, ನನಗೆ ಮದುವೆ ಆಗೋದು ಇಂಟ್ರೆಸ್ಟೇ ಇರಲಿಲ್ಲ. ಮೇನ್ ಅಂದರೆ ಸುಮ್ಮನೆ ನಾನೇ ಮೊದಲು ಹಿಂಗೆ ಈ ಥರ ಈ ಲೆವೆಲಲ್ಲಿ ಇದ್ದೇನೆ. ಇನ್ನು ಫ್ಯಾಮಿಲಿ ಕಟ್ಕೊಂಡು ಹೆಂಗೆ ಯಾವ ಥರ ಸಂಸಾರ ಮಾಡಬೇಕು, ಯಾವ ಥರ ಜೀವನ ಮಾಡಬೇಕಂತ ಒಂದು ಇದ್ದಿತ್ತು. ಅಂಥದ್ದು ನಮ್ಮ ತಂದೆ ತಾಯಿ ನಾವು ಇರುವವರೆಗೂ ನಾವು ನಿಮ್ಮನ್ನು ನೋಡ್ಕೋತೀವಿ, ಏನೋ ನಾವಿದ್ದೀವಿ ಜೊತೆಗೆ, ನಿನ್ನ ಮುಂದಿನ ಲೈಫ್ ಹೆಂಗೆ, ನೀನು ನಮ್ಮ ನಂತರ ನಿನ್ನ ಲೈಫ್ ಏನು, ನೀನೇನು ಮಾಡ್ತೀಯಾ, ಮದುವೆ ಮಾಡಿಕೊಂಡು ನಿಂದೇ ಅಂತ ಸಂಸಾರ ಒಂದು ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ ಮೇಲೆ ನಾನು ಒಪ್ಕೊಂಡು ಆಮೇಲೆ ಒಂದು ಹುಡುಗಿನ ತೋರಿಸಿದ್ರು ಅವರು. ನಾನು ಹೇಳಿದೆ ನನ್ನ ಸಮಸ್ಯೆ ಈ ಥರ ಇದೆ, ನನ್ನ ಕಾಲು ಈ ಥರ ಇದೆ, ನಾನು ಇವತ್ತೇನೋ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಈ ಕೆಲಸ ಇಲ್ಲ ಅಂದರೆ ನಾಳೆ ಏನು ಮಾಡ್ತೀಯ ಅಂತ ಎಲ್ಲ ನಾನು ವಿಚಾರ ಎಲ್ಲ ಹೇಳಿದ ಮೇಲೆ ಅವರು ಇಲ್ಲ ನಾನು ನೋಡ್ಕೋತೇನೆ ಪರವಾಗಿಲ್ಲ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಮನಸ್ಸು ಮಾಡಿ ಮದುವೆ ಆದೆ. ನಮ್ಮ ಲೈಫ್ ಈಗ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಎಲ್ಲರೂ. ನಮ್ಮ ಮಿಸ್ಸಸ್ ಸಪೋರ್ಟ್ ಮಾಡ್ತಾಯಿದೆ, ಸ್ಪೋರ್ಟ್ಸಿಗೆ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನನ್ನ ಒಬ್ಬ ಮಗ ಇದ್ದಾನೆ, ಅವನಿಗೂ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ. ಜೊತೆಗೆ ನಾನೀಗ ಆಡೋಕ್ಕೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಡ್ಯಾಡಿ ಅಂತೇಳಿ ಅವ್ನು ಬರ್ತಾನೆ. ನಮಗೆಲ್ಲ ಬಾಲ್ ಎಲ್ಲ ಎತ್ಕೊಡೋದು, ಆಮೇಲೆ ಇದೆಲ್ಲ ನಮಗೆ ಇದು ಗೈಡ್ ಅಂದರೆ ಬಾಲ್ಗಳನ್ನು ಆ ಕಡೆಯಿಂದ ಈ ಕಡೆ ಹಾಕ್ತಾನೆ ನಮಗೆ ಆಡೋಕ್ಕೆ ಎಲ್ಲ ಸುಮಾರು ಹೆಲ್ಪ್ ಮಾಡ್ತಾನೆ ಸರ್. ನನ್ನ ಲೈಫಲ್ಲಿ ಅದು ನನಗೆ ಏನು ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ನನ್ನ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಅನಿಲ್ ಅವರು ಇನ್ನು ಮತ್ತೆ ನಿಮ್ಮ ಒಂದು ಆಟಕ್ಕೆ ಬಂದಾಗ, ಈಗಾಗಲೇ ಅನಿಲ್ ಅವರು ಯಶಸ್ಸಿನ ಬಾಗಿಲನ್ನು ತಡ್ತಾ ಇದ್ದಾರೆ, ಇನ್ನೂ ಯಶಸ್ವಿ ಆಗಿಲ್ಲ. ಸೊ ಮುಂಬರುವ ದಿನಗಳಲ್ಲಿ ನೋಡೋದಾದ್ರೆ ಈ ಒಂದು ಆಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸ್ಕೋಪ್ ಇದೆ? ಈಗ ಏಷ್ಯನ್ಸ್ ಗೇಮ್ಸ್ ಅಂತ ಇದೆ, ಒಲಿಂಪಿಕ್ಸ್ ಆಗಿರ್ಬೋದು, ಅಥವಾ ಇನ್ನೂ ಹಲವು ವೇದಿಕೆಗಳು ಇರುವಂಥದ್ದು. ಸೊ ಇದರ ಕುರಿತಾಗಿ ಅನಿಲ್ ಅವರ ಒಂದು ಅಭಿಪ್ರಾಯ ಏನು ಸರ್? ಈಗ ಮೇನಾಗಿ ಈ ಏಷ್ಯನ್ ಗೇಮ್ಸ್ ಆಮೇಲೆ ಒಲಿಂಪಿಕ್ಸ್ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಮ್ಮದು ವರ್ಲ್ಡ್ ರ್ಯಾಂಕಿಂಗ್ ಎಲ್ಲ ನೋಡ್ತಾರೆ. ಈ ವರ್ಲ್ಡ್ ರ್ಯಾಂಕಿಂಗ್ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಇಯರ್ಲಿ 2-3 ಟೂರ್ನಮೆಂಟ್ಗಳಾದ್ರು ಹೋಗಬೇಕು. ಆ ಟೂರ್ನಮೆಂಟ್ಗಳಿಗೆ ನಮಗೆ ಸಪೋರ್ಟಿಗೆ ಯಾರು ಸ್ಪಾನ್ಸರ್ಗಳು ಬೇಕಾಗುತ್ತೆ. ಸ್ಪಾನ್ಸರ್ಗಳು ಯಾರು ನಮಗೆ ಒಳ್ಳೆ ಸ್ಪಾನ್ಸರ್ಗಳು ಸಿಕ್ಕಿದರೆ ನಮ್ಗೆ, ಯಾಕಂದರೆ ಒಂದು ಟೂರ್ನಮೆಂಟ್ ಹೋಗಬೇಕಾದ್ರೆ ಮಿನಿಮಮ್ 1 lakh 1.5 lakh ಖರ್ಚಾಗುತ್ತೆ ಒಬ್ಬರು ಎಲ್ಲ ಎಂಟ್ರಿ ಫೀಸ್ ಎಲ್ಲ ಸೇರಿ. ಅವು ಯಾರು ನಮಗೆ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ಯಾರು ನಿಂತ್ಕೊಂಡ್ರೆ ನಮಗೆ, ಈಗ ಇಯರ್ಲಿ ನಮ್ಮದು 2-3 ಟೂರ್ನಮೆಂಟ್ ಮಾಡಿದರೆ ನಮಗೆ ರ್ಯಾಂಕಿಂಗ್ ಇಂಪ್ರೂವ್ಮೆಂಟ್ ಆದಾಗ ನಮಗೆ ಒಲಿಂಪಿಕ್ಸ್ ಗೇಮ್ಗಳಿಗೆ ಅವ್ರು ಕಳಿಸ್ಕೊಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮದು ಗೌರ್ಮೆಂಟ್ ಕಡೆಯಿಂದ ಇದು ನೋಡ್ತಾರೆ, ನಮ್ಮದು ರ್ಯಾಂಕಿಂಗ್ ಏನಿದೆ ನೋಡ್ತಾರೆ. ಆ ರ್ಯಾಂಕಿಂಗ್ ನೋಡಿಬಿಟ್ಟು ಆ ರ್ಯಾಂಕಿಂಗ್ ಮೇಲೆ ನಮಗೆ ಕಳಿಸ್ಕೊಡ್ತಾರೆ. ಸೊ ಮುಂಬರುವ ದಿನಗಳಲ್ಲಿ ಏನಾದರೂ ಇಂಥ ಗುರಿಯನ್ನು ನೀವು ಇಟ್ಟುಕೊಂಡಿದ್ದೀರಾ ಹಾಗಾದರೆ? ಒಲಿಂಪಿಕ್ಸ್ ಅಥವಾ ಪ್ಯಾರಲಲ್ ಒಲಿಂಪಿಕ್ಸ್ ಅನ್ನುವಂಥ ಒಂದು ವಿಶಿಷ್ಟ ಕ್ರೀಡೆಗಳು ಕೂಡ ಇದೆ, ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಒಂದು ಆಸೆಯನ್ನು ಕೂಡ ಇಚ್ಛೆಯನ್ನು ಕೂಡ ನೀವು ಇಟ್ಕೊಂಡಿದ್ದೀರಾ? ಹೌದು ಸರ್. ಎಸ್. ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಯಾವ ರೀತಿಯ ಒಂದು ಪ್ರೋತ್ಸಾಹವನ್ನು ಈ ಎತ್ತಿನ ದಿವಸದವರೆಗೆ ನಿಮಗೆ ಕೊಡ್ತಾ ಬಂದಿದೆ? ಯಾವ ರೀತಿ ಸವಲತ್ತುಗಳೆಲ್ಲ ನಿಮಗೆ ಸರ್ಕಾರದ ಮೂಲಕ ಸಿಕ್ಕಿದೆ? ಸರ್ಕಾರ ಅಂದರೆ ಈಗ ನಮಗೆ ಮೇನ್ ಆಟಗಳಲ್ಲೂ ಈಗಿಂತ ಒಲಿಂಪಿಕ್, ಏಷ್ಯನ್ ಗೇಮ್ಪು ಅಂಥವೆಲ್ಲ ಆಟಗಳಲ್ಲಿ ಏನಾದ್ರು ಬಹುಮಾನಗಳು ಬಂದರೆ ನಮಗೆ ಪ್ರೈಸ್ ಮನಿಗಳಂತೆಲ್ಲ ಕೊಡ್ತಾ ಇದ್ದಾರೆ. ಈಗ ಅಂಥ ಆಟಗಳು ನಮಗೆ ಆಡೋಕ್ಕೆ ಸಿಕ್ಕಿದರೆ ನಮಗೆ ಒಂದು ಚೆನ್ನಾಗಿರುತ್ತೆ. ಯಾಕಂದರೆ ಆ ಆಟ ಆಡಬೇಕಂದ್ರೆ ನಾವು ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು. ಈಗ ಹೋಗೋಕ್ಕೆ ಬರೋಕ್ಕೆ ಖರ್ಚು ಅಂತೇಳಿ ಇವಾಗ ಏನು ಕೊಡ್ತಾಯಿಲ್ಲ, ಅಂದರೆ ಹೋಗಿ ಬಂದಮೇಲೆ ಫ್ಲೈಟ್ ಚಾರ್ಜ್ ಅಂತೇಳಿ ಒಂದು ಸ್ವಲ್ಪ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಅದು ಬಿಟ್ಟರೆ ಇನ್ನೇನು ಸಿಗ್ತಾಯಿಲ್ಲ. ಯಾರು ಸ್ಪಾನ್ಸರ್ಗಳು ದಾನಿಗಳು ಯಾರು ಇದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಅವ್ರ ಮುಖಾಂತರ ನಾವು ಹೋಗಿ ಬಂದರೆ ಒಂದು ನಮಗೆ ಇದಿರುತ್ತೆ ಸರ್. ಇಲ್ಲಾಂದರೆ ನಮಗೆ ಹೋಗಿ ಬರಬೇಕಂದ್ರೆ ಒಂದು ನಮ್ಮ ಕೈಯಿಂದ ಹಾಕೋಕ್ಕಾಗಲ್ಲ ಖರ್ಚನ್ನು. ಒಂದು ಟೂರ್ನಮೆಂಟ್ ಆಗಲಿ, ಅಲ್ಲಿ ಎಂಟ್ರಿ ಫೀಸ್ ಆಗಲಿ ಎಲ್ಲ ನಾವು ಕಟ್ಕೊಂಡು ಹೋಗಬೇಕು ಎಲ್ಲ ಮುಂದೆ. ಅವ್ರು ಗೌರ್ಮೆಂಟ್ ಏನು ಹೇಳುತ್ತಂದರೆ, ನೀವು ಈಗ ಮಾಡ್ಕೊಂಡು ಹೋಗಿ
ನೀವು ಬಂದ ಮೇಲೆ ನಾವು ಫ್ಲೈಟ್ ಚಾರ್ಜ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಮಗೀಗ ಹೋಗ್ಬೇಕಂದ್ರೆ ಮೊದಲು ಅಮೌಂಟ್ ಬೇಕು. ಗೌರ್ಮೆಂಟ್ ಮೊದಲು ಕೊಟ್ಟಿಲ್ಲ ಅಂದರೆ ಹೋಗಿ ಬಂದ ಮೇಲೆ ಕೊಡ್ತೀವಿ ಅಂದರೆ ಏನು ಗ್ಯಾರಂಟಿ? ಈಗ ಗೌರ್ಮೆಂಟ್ ಇವತ್ತಿರುತ್ತೆ, ಬೇರೆ ಇನ್ನೊಂದು ಯಾವುದೋ ಚೇಂಜ್ ಆಗುತ್ತೆ. ಈಗ ನಾವೇನೋ ಸಾಲ ಸೋಲ ಮಾಡ್ಕೊಂಡು ಹೋಗಿ ಬರ್ಬೋದು, ಮುಂದೆ ಅದು ಕರೆಕ್ಟ್ ಆ ರೂಲ್ಸ್ ಬಂದಿದೆ ಈ ರೂಲ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಯಾರು ಸಪೋರ್ಟಿವ್ ಆಗಿ ಹಿಂದುಗಡೆಯಿಂದ ಯಾರು ಬೆನ್ನೆಲುಬಾಗಿ ನಿಂತರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಮಗೆ ಆಟ ಇನ್ನೂ ಇಂಪ್ರೂವ್ ಆಗಬೇಕಂತ ನಮ್ಗೆ ಆಸೆ ಇರುತ್ತೆ. ಆಡಬೇಕು, ಇನ್ನೂ ಆಡಬೇಕು, ನಾವು ಇನ್ನು ಸುಮಾರು ಕಂಟ್ರಿಗಳಿಗೆ ಹೋಗಬೇಕು, ಆ ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡಬೇಕು, ನಮ್ಮ ಇಂಡಿಯಾ ರಿಪ್ರೆಸೆಂಟ್ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಅದು ನಮಗೆ ಏನಂದರೆ ಈಗ ಲಾಸ್ಟ್ ಇಯರ್ ನಮಗೆ ಸ್ಪಾನ್ಸರ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ನಾವು ಹೋಗಿಲ್ಲ. ಅದ್ರ ಮುಂಚಿನ ವರ್ಷ ಎಲ್ಲ ಪ್ರತಿ ವರ್ಷವೂ ಹೋಗ್ತಾಯಿದ್ದೆ ನಾನು. ಲಾಸ್ಟ್ ಇಯರ್ ಸೆಲೆಕ್ಷನ್ ಎಲ್ಲ ಆಯಿತು, ನನಗೆ ಸ್ಪಾನ್ಸರ್ ಪ್ರಾಬ್ಲಮ್ ಆಯಿತು. ಸ್ಪಾನ್ಸರ್ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಟೂರ್ನಮೆಂಟ್ ಕ್ಯಾನ್ಸಲ್ ಮಾಡಬೇಕಾಯಿತು. ಈ ಥರ ಎಲ್ಲ ಪರಿಸ್ಥಿತಿಗಳು ನಮಗೆ ಎದುರಿಸ್ತಾ ಇದ್ದೀವಿ ನಾವು. ಸೊ ಅನಿಲ್ ಅವರು ಈ ಸಂದರ್ಭದಲ್ಲಿ ಜನಸಾಮಾನ್ಯರಲ್ಲಿ ಏನು ವಿನಂತಿ ಮಾಡ್ಕೊಳ್ತಾರೆ, ಅಥವಾ ಸರ್ಕಾರಕ್ಕೆ ಅವರ ಅಪೇಕ್ಷೆಯನ್ನು ಹೇಳೋದಾದರೆ ಯಾವ ರೀತಿಯ ಒಂದು ಅಪೇಕ್ಷೆಗಳನ್ನು ಅನಿಲ್ ಅವರು ಇವತ್ತಿನ ದಿವಸದಲ್ಲಿ ಇಟ್ಟುಕೊಂಡಿದ್ದಾರೆ? ನಾನು ಸರ್ಕಾರಕ್ಕೆ ಬೇಡ್ಕೊಳ್ಳೋದೇನೆಂದರೆ, ನಮಗೆ ನಮ್ಮಂಥವ್ರಿಗೆ ನಾವು ಈಗ ಏನು ಆಡಬೇಕು, ನಮಗೆ ಏನು ಸ್ಪೋರ್ಟ್ಸಲ್ಲಿ ನಾವು ಆಡೋಕ್ಕೆ ಇಷ್ಟಪಡ್ತೀವಿ, ಅದಕ್ಕೆ ಬೇಕಾಗ ಎಕ್ವಿಪ್ಮೆಂಟ್ಗಳು ಸಲಕರಣೆಗಳು ಏನು ಬೇಕು, ನಮ್ಮ ಬೇಡಿಕೆಗಳು ಏನು, ಅದನ್ನು ತಿಳ್ಕೊಂಡು ನಮಗೆ ಅದನ್ನು ಕರೆಕ್ಟಾಗಿ ಪೂರೈಸಿದರೆ ನಮಗೆ ದಯಪಾಲಿಸಿದರೆ ನಾವು ಅದರಲ್ಲಿ ಒಳ್ಳೆಯ ಆಟದಲ್ಲಿ ಮುಂದುವರಿಯೋಕ್ಕೆ ನಮ್ಗೆ ಅನುಕೂಲವಾಗುತ್ತೆ. ಎಸ್, ಎಲ್ಲೋ ಒಂದು ಕಡೆ ಇವತ್ತಿನ ದಿವಸದಲ್ಲಿ ಅನಿಲ್ ಅವರು ಪ್ರೊಫೆಷನ್ ಮತ್ತು ಪ್ಯಾಷನ್ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಒಂದು ಪರಿಸ್ಥಿತಿ. ಸೊ ದಿನದಲ್ಲಿ ಎಷ್ಟು ಗಂಟೆ ನೀವು ತಯಾರಿಯನ್ನು ಮಾಡ್ತೀರಾ ಈ ಒಂದು ಆಟಕ್ಕೆ ಸಂಬಂಧಪಟ್ಟ ಹಾಗೆ? ಯಾವ ರೀತಿ ತಯಾರಿಗಳನ್ನೆಲ್ಲ ಮಾಡ್ಕೊಳ್ತೀರಾ? ಸರ್, ನಾವು ಈಗ ಆಟ ಆಡಬೇಕಂದ್ರೆ ನಾವು ಫ್ರೀ ಟೈಮ್ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈಗ ಒಂದು ನಮಗೆ ಕೊಟ್ಟಿರೋ ಕೋರ್ಟು ಅಲ್ಲಿ ಫ್ರೀ ಆಗಿರಬೇಕು, ಇಲ್ಲ ಹಾಲಿಡೇಸ್ ಯಾವುದಾದ್ರು ಇದ್ದರೆ ನಾವು ಹೋಗಿ ಮಾಡ್ಬೋದು. ಆ ಟೈಮಿಗೆ ನಮಗೆ ಫ್ರೀ ಸಿಕ್ಕಿದರೆ ನಾವು ಬೆಳಗಿಂದ ಸಾಯಂಕಾಲದವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ನಾವು ಮಧ್ಯೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತಗೊಂಡು ಬ್ಯಾಚ್ ಚೇಂಜ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಶನಿವಾರ ಭಾನುವಾರ ನಂಗೆ ನಾವು ಬೆಳಗ್ಗೆ ಹೋದರೆ ಈವ್ನಿಂಗ್ ಸಾಯಂಕಾಲ 7 ಗಂಟೆಗೆ ಮನೆಗೆ ಹೋಗೋದು. ಯಾಕಂದರೆ ನಮಗೆ ಕೋರ್ಟ್ ಎಷ್ಟು ಫ್ರೀಯಾಗಿ ಸಿಗುತ್ತೆ ಅಷ್ಟು ನಾವು ಯೂಸ್ ಮಾಡ್ಕೋತೀವಿ ಫುಲ್ಲು. ಯಾಕಂದರೆ ಎಲ್ಲೂ ಹೋಗ್ಬೇಕು ಮೆಂಬರ್ಶಿಪ್ ಆಗಿ ಆಡಬೇಕಂದ್ರೆ ಜಾಸ್ತಿ ಅಂದರೆ 1.5 hour ಕೊಡ್ತಾರೆ, ಎಲ್ಲೂ ಕೊಡಲ್ಲ ಕೋರ್ಟು. ನಮಗೆ ಇವರು KSRT ಕಡೆಯಿಂದ ಈಗ ಸುನಿಲ್ ಯಜಮಾನ್ ಅವರು ಒಂದು ಕೋರ್ಟನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಶನಿವಾರ ಭಾನುವಾರ. ಹಾಗಾಗಿ ನಮಗೆ ತುಂಬ ಅನುಕೂಲ ಆಗುತ್ತೆ. ನಾವು ಬೆಳಗಿಂದ ಸಾಯಂಕಾಲದವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಫುಲ್ಲು. ಸೊ ಕಡೆಯದಾಗಿ ಕಾರ್ಯಕ್ರಮದ ಒಂದು ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಸೊ ಇವತ್ತಿನ ದಿವಸದಲ್ಲಿ ಜಗತ್ತಿನ ನೋಡ್ತಾ ಹೋದಾಗ ತುಂಬ ಜನ ಈ ರೀತಿ ಆಸಕ್ತರಿರ್ತಾರೆ, ಆದರೆ ಸರಿಯಾದ ವೇದಿಕೆ ಅವರಿಗೆ ಸಿಕ್ಕಿರಲ್ಲ. ಸೊ ಅವರಲ್ಲೂ ಕೂಡ ಒಂದು ಛಲ ಇರುತ್ತೆ, ಮನೋಬಲ ಇರುತ್ತೆ, ಆದರೆ ಅವಕಾಶಗಳು ಸಿಕ್ಕಿರಲ್ಲ, ಸಾಕಷ್ಟು ಸೋಲುಗಳನ್ನು ಕೂಡ ಅನ್ವಯಿಸಿರ್ತಾರೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಇರುವಂಥವರಿಗೆ ಅನಿಲ್ ಅವರು ಏನು ಹೇಳ್ತಾರೆ, ಏನು ಹೇಳೋಕ್ಕೆ ಬಯಸ್ತಾರೆ? ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಈಗ ನಮಗೆ ಕಾಲುಗಳಲ್ಲಿ ಏನಾಗಲ್ಲ, ಕೈಗಳಲ್ಲಿ ಏನಾಗಲ್ಲ ಅಂತ ಕೂತ್ಕೊಂಡು ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಮಗಿಂತ ತುಂಬ ಕಡೆಯದಾಗಿರೋ ಇನ್ನೂ ಸುಮಾರು ಜನ ಇರ್ತಾರೆ. ಅವ್ರ ಕೈಯಲ್ಲಿ ಅವರು ಆಗಿಲ್ಲ ಅಂದ್ರೂ ಹೆಂಗಾರು ಮಾಡಿಬಿಟ್ಟು ಅವರು ಜೀವನ ಮಾಡ್ತಾಯಿದ್ದಾರೆ. ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ ಅಂತ ಈಗ ಯಾವುದೇ ಒಂದು ಹಂತದಲ್ಲಿ ನಾವು ಸೋತು ಹೋದ್ರೂ ಮುಂದೆ ಇನ್ನೂ ಪ್ರಯತ್ನ ಮಾಡಬೇಕು. ನಮ್ಮ ಕೈಯಲ್ಲಿ ಆಗುತ್ತೆ ಮಾಡಿ ಜಗತ್ತಿಗೆ ತೋರಿಸ್ಬೇಕು. ನಮ್ಮ ಕೈಲಿ ಇದೇ ಥರ ಮಾಡೋಕ್ಕಾಗುತ್ತೆ, ನಮ್ಮ ಕೈಲಿ ಏನು ಆಗಲ್ಲ ಅಂತ ನಾವು ಸುಮ್ಮನೆ ಕೂತ್ಕೋಬಾರ್ದು ಅಂತ ಎಲ್ಲ ನಮ್ಮ ಅಂಗವಿಕಲರಿಗೂ ನಾವು ಹೇಳ್ತಾ ಇರೋದು ಇದೇ ಒಂದು ಸಂದೇಶ. ಎಸ್, ಅನಿಲ್ ಅವರೇ, ಸಾಕಷ್ಟು ಧನ್ಯವಾದ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ. ಹಾಗೂ ನಮ್ಮ ವಾಹಿನಿಯ ಪರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಆಟ ಅನ್ನುವಂಥದ್ದು ಇನ್ನಷ್ಟು ವಿಶಿಷ್ಟತೆಯಿಂದ ಕೂಡಿರಲಿ, ಇನ್ನಷ್ಟು ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಒದಗಿ ಬರಲಿ ಅಂತ ಕೇಳ್ಕೊಡ್ತಾ, ಏನು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ ಇದು ಮುಂದಿನ ದಿವಸಗಳಲ್ಲಿ ಇತರರಿಗೆ ಮಾದರಿಯಾಗಲಿ, ಸ್ಫೂರ್ತಿಯಾಗಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಧನ್ಯವಾದ ಅನಿಲ್ ಅವರಿಗೆ. ಎಸ್ ವೀಕ್ಷಕರೇ, ಈಗಾಗಲೇ ಅನಿಲ್ ಅವರು ತಮ್ಮ ಜೀವನದ ಕುರಿತಾಗಿ, ಜೀವನದಲ್ಲಿ ಅನುಭವಿಸಿದಂಥ ಕಷ್ಟಗಳ ಕುರಿತಾಗಿ ಹಾಗೂ ಇವತ್ತಿನ ದಿವಸದಲ್ಲಿ ತಾವು ಮಾಡಿದಂಥ ಸಾಧನೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಕೇವಲ ತಮ್ಮ ಜೀವನ ಅಂತ ಹೇಳದೆ ನಮ್ಮ ಇಡೀ ಉಡುಪಿ ಭಾಗಕ್ಕೆ ಒಂದು ರೀತಿಯ ಪ್ರಸಿದ್ಧಿಯನ್ನು, ಹೆಸರನ್ನು ತಂದು ಕೊಟ್ಟಂತಹ ಒಂದು ಕೀರ್ತಿ ಅವರಿಗೆ ಇವತ್ತಿನ ದಿವಸದಲ್ಲಿ ಸಲ್ಲುತ್ತೆ. ಹಾಗೆಯೇ ಇವರ ಥರ ಇನ್ನಷ್ಟು ಸಾಕಷ್ಟು ಆಸಕ್ತರು ಇರ್ತಾರೆ, ಆದರೆ ಸರಿಯಾದ ವೇದಿಕೆ ಅವರಿಗೆ ಸಿಕ್ಕಿರಲ್ಲ. ಮುನ್ನುಗ್ಗುವಂಥ ಛಲ, ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ ಎಂಥ ದೊಡ್ಡ ಸಾಧನೆಯನ್ನು ಕೂಡ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅನಿಲ್ ಅವರೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಮುಂಬರೋ ದಿನಗಳಲ್ಲಿ ನೀವು ಕೂಡ ಇಂಥ ಒಂದು ಆಸಕ್ತರಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು. ಇಚ್ಛೆ ಇದ್ದಲ್ಲಿ ಇಂಥ ಒಂದು ಸಾಧಕರಿಗೆ ನಿಮ್ಮ ಕೈಯಿಂದ ಆದಷ್ಟು ಹಣದ ಸಹಾಯ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಸೌಕರ್ಯವನ್ನು ಒದಗಿಸಿಕೊಟ್ರೆ ಮುಂಬರೋ ದಿನಗಳಲ್ಲಿ ಇನ್ನೂ ಕೂಡ ಅವರ ಹಾದಿ ಅನ್ನುವಂಥದ್ದು ಸುಗಮವಾಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಸೊ ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.